ನಮಸ್ಕಾರ ಫ್ರೆಂಡ್ಸ್ ಏಪಲ ಕುಷ್ಟು ಪ್ಲೇ ಏಪಲ ತೇಳ್ದೊಂದು ಪ್ಲೇ ಎನ್ನ ಪುತ್ರ ಅಶ್ವಥ್ ಜಿ ಪಂಡದೆ ಅಂಚನೆ ಇನಿತ್ತ ವೀಡಿಯೋಡು ಕಾಸರಗೋಡು ಜಿಲ್ಲೆಡು ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ಟೆಂಪಲ್ದ ಬಗ್ಗೆ ಎನ್ನೆಲೆ ಕೊಡೊಂದು ಎಲ್ಲ ವೀಡಿಯೋ ನಿಕ್ಲು ಪೂರೆರ್ಲ ತೂಳೆ ಇಷ್ಟ ಲೈಕ್ ಮಾಡ್ಪ್ಲೆ ಶೇರ್ ಮಾಡ್ಪ್ಲೆ ಸಬ್ಸ್ಕ್ರೈಬ್ ಮಾಡ್ಪ್ಲೆ ವಿಡಿಯೋ ತೂದುಬಲ್ಲೆ ಫ್ರೆಂಡ್ಸ್. ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನವು ಶಿವ ಮತ್ತು ಗಣಪತಿಯ ದೇವಸ್ಥಾನವಾಗಿದ್ದು, ಈ ದೇವಸ್ಥಾನ ಎಲ್ಲಿರುವುದು ಭಾರತ ದೇಶದ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿ ಕಾಸರಗೋಡು ತಾಲೂಕಿನಲ್ಲಿ ಕಾಸರಗೋಡಿನಿಂದ ಕೇವಲ 7.3 ಕಿಲೋಮೀಟರ್ ದೂರದಲ್ಲಿರುವ ಒಂದು ದೇವಸ್ಥಾನವಾಗಿದೆ. ಈ ದೇವಸ್ಥಾನವು ಮೊಗರೈಲು ನದಿಯ ದಡದಲ್ಲಿ ಇರುವುದು. ಈ ನದಿಗೆ ಮತ್ತೊಂದು ಹೆಸರುಂಟು, ಮಧುವಾಹಿನಿ ಎಂದು ಕರೆಯಲಾಗುತ್ತಿತ್ತು. ಈ ದೇವಸ್ಥಾನದ ಮುಖ್ಯ ದೇವರು ಎಂದರೆ ಒಂದು ಶಿವ ಮತ್ತೊಂದು ಗಣಪತಿ ದೇವರು ಆಗಿದೆ. ಈ ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ. ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಪುರೋಹಿತರು ಶಿವಳ್ಳಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಅದೇ ರೀತಿ ದೇವಸ್ಥಾನದ ಉಪದೇವರುಗಳು ಯಾವುದು? ಒಂದು ಕಾಶಿ ವಿಶ್ವನಾಥ ದೇವರು, ಧರ್ಮಸ್ಥ ದೇವರು, ಸುಬ್ರಹ್ಮಣ್ಯ ದೇವರು, ದುರ್ಗ ಪರಮೇಶ್ವರಿ ದೇವರು, ವೀರಭದ್ರ ಮತ್ತು ಗುಳಿಗ ದೇವರು ಈ ದೇವಸ್ಥಾನದ ಉಪದೇವರುಗಳು ಆಗಿವೆ. ಮಧೂರು ದೇವಸ್ಥಾನವು ಮೂಲತಃ ಶ್ರೀ ಮದನಂತೇಶ್ವರ ದೇವಸ್ಥಾನವಾಗಿತ್ತು ಮತ್ತು ದಂತಕಥೆಯ ಪ್ರಕಾರ ಸ್ಥಳೀಯ ತುಳು ಮೊಗೇರು ಸಮುದಾಯದ ಮದರು ಎಂಬ ಮಹಿಳೆ ಶಿವಲಿಂಗದ ಉದ್ಭವ ಮೂರ್ತಿ ಕಂಡುಕೊಂಡಳು. ಆರಂಭದಲ್ಲಿ ಗಣಪತಿಯ ಚಿತ್ರವನ್ನು ಗರ್ಭಗುಡಿಯ ದಕ್ಷಿಣ ಗೋಡೆಯ ಮೇಲೆ ಆಟವಾಡುತ್ತಿರುವಾಗ ಒಬ್ಬ ಹುಡುಗ ಚಿತ್ರಿಸಿದನು. ದಿನ ಹೋಗುವಾಗ ದೊಡ್ಡ ಮತ್ತು ದಪ್ಪವಾಯಿತು. ಆದ್ದರಿಂದ ಹುಡುಗ ಗಣಪತಿಯನ್ನು ಬೊಡ್ಡಜ್ಜ ಅಥವಾ ಬೊಡ್ಡ ಗಣೇಶ ಎಂದು ಕರೆದನು. ಕುಂಬಳೆ ದೇವಸ್ಥಾನದ ದಂತಕಥೆಯ ಪ್ರಕಾರ ಟಿಪ್ಪು ಸುಲ್ತಾನು ಕೊಡಗು, ತುಳುನಾಡು ಮತ್ತು ಕೇರಳದ ಮೇಲೆ ಆಕ್ರಮಣ ಮಾಡಿದಾಗ ಅಡೂರು ಮಾಳಿಂಗೇಶ್ವರ ದೇವಸ್ಥಾನವನ್ನು ಕೆಡವಲು ಬಯಸಿದನು. ಆದರೆ ದೇವಸ್ಥಾನದ ಬಾವಿಯಿಂದ ನೀರು ಕುಡಿದ ನಂತರ ಗರ್ಭಗುಡಿಯ ಮೇಲೆ ದಾಳಿ ಮಾಡಿ ಕೆಡವುವ ಬಗ್ಗೆ ತನ್ನ ಮನಸ್ಸನ್ನು ಬದಲಿಸಿ ಮಧೂರು ದಾಟಿ ಹೋದನು. ಆದರೆ ತನ್ನ ಸೈನಿಕರನ್ನು ತೃಪ್ತಿಪಡಿಸಲು ಅವನು ದಾಳಿಯನ್ನು ಸಂಕೇತಿಸುವ ತನ್ನ ಕತ್ತಿಯಿಂದ ಒಂದು ಕಡಿತವನ್ನು ಮಾಡಿದನು. ಆ ದೇವಸ್ಥಾನದ ಬಾವಿಯ ಸುತ್ತಲೂ ನಿರ್ಮಿಸಲಾದ ಕಟ್ಟಡದ ಮೇಲೆ ಆ ಗುರುತು ಇನ್ನೂ ಗೋಚರಿಸುತ್ತದೆ. ತುಳುನಾಡಿನ 6 ಗಣಪತಿ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಇತರ 5 ದೇವಸ್ಥಾನಗಳೆಂದರೆ ಮಂಗಳೂರಿನ ಶರಾವು ಮಹಾಗಣಪತಿ, ಆನೆಗುಡ್ಡೆಯಲ್ಲಿ ಇರುವ ಮಹಾಗಣಪತಿ, ಅಟ್ಟಿಯಂಗಡಿಯಲ್ಲಿ ಇರುವ ಸಿದ್ಧಿವಿನಾಯಕ ಗಣಪತಿ, ಇಡಗುಂಜಿಯಲ್ಲಿ ಇರುವ ದ್ವಿಭುಜ ಗಣಪತಿ ಮತ್ತು ಗೋಕರ್ಣದಲ್ಲಿ ಇರುವ ಮಹಾಗಣಪತಿ. ಇಲ್ಲಿ ನಡೆಯುವ ಬೇರೆ ಬೇರೆ ತರದ ಹಬ್ಬಗಳ ಸಮಯದಲ್ಲಿ ಎಲ್ಲೆಡೆಯಿಂದ ಭಕ್ತರು ಆಗಮಿಸುತ್ತಾರೆ. ಪ್ರಸ್ತುತ ದೇವಸ್ಥಾನವನ್ನು ಸರ್ಕಾರವು ನಿರ್ವಹಿಸುತ್ತಿದೆ. ಬೇಸಿಗೆ ರಜೆಯಲ್ಲಿ ಯುವ ಒಟುಗಳಿಗೆ ವೇದ ತರಗತಿಗಳನ್ನು ಸಹ ದೇವಸ್ಥಾನವು ನೀಡುತ್ತದೆ. ಇದರಲ್ಲಿ ಸಂಸ್ಕೃತದ ಮೂಲಭೂತ ಅಂಶಗಳು ಸಹ ಸೇರಿವೆ. ಒಟುಗಳಿಗೆ ವಸತಿ ಮತ್ತು ಊಟ ತಿಂಡಿಗಳನ್ನು ದೇವಸ್ಥಾನದ ಅಧಿಕಾರಿಗಳು ವ್ಯವಸ್ಥೆ ಮಾಡುತ್ತಾರೆ. ದೇವಸ್ಥಾನದ ವಾಸ್ತುಶಿಲ್ಪವು ಆನೆಯ ಹಿಂಭಾಗವನ್ನು ಹೋಲುವ 3 ಹಂತದ ಗಜಪುಷ್ಟ ಪ್ರಕಾರವಾಗಿತ್ತು. ಕೆಳಗಿನ ಪದರದ ಗೋಡೆಗಳು ಬೇರೆ ಬೇರೆ ತರದ ಗಣೇಶನ ಸಂಕೀರ್ಣವಾದ ಮರದ ಕೆತ್ತನೆಗಳನ್ನು ಹೊಂದಿತ್ತು. ರಾಮಾಯಣದ ದೃಶ್ಯಗಳನ್ನು ಚಿತ್ರಿಸುವ ಸುಂದರವಾದ ಮರದ ಕೆತ್ತನೆಗಳು ಸಹ ಇತ್ತು. ವಿಶಾಲವಾದ ಗೋಪುರಗಳು ಭಕ್ತರಿಗೆ ವಿಶ್ರಾಂತಿ ಪಡೆಯಲು ಮತ್ತು ಗಣಪತಿಯ ಉಪಸ್ಥಿತಿಯನ್ನು ಆನಂದಿಸಲು ಉತ್ತಮ ವಾತಾವರಣವನ್ನು ಹೊಂದಿತ್ತು. ಭಕ್ತರು ಸಾಮಾನ್ಯವಾಗಿ ಮಹಾಗಣಪತಿಗೆ ಉದಯಾಷ್ಟಮನ ರೂಪದಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಮಧೂರಿನ ಪ್ರಧಾನವಾದ ರುಚಿಕರವಾದ ಪ್ರಸಾದ ಎಂದರೆ ಅಪ್ಪ ಪ್ರಸಾದವಾಗಿದೆ. ಇದನ್ನು ಪ್ರತಿದಿನ ತಯಾರಿಸಲಾಗುತ್ತದೆ ಮತ್ತು ಪ್ರಾರ್ಥನೆ ಸಲ್ಲಿಸುವ ಯಾರಾದರೂ ಕೌಂಟರ್ಗಳಲ್ಲಿ ಇದನ್ನು ಪಡೆಯಬಹುದು. ವಿಶೇಷ ಪೂಜೆಗಳಲ್ಲಿ ಒಂದು ಪೂಜೆ ಆಗಿದೆ 1000 ಅಪ್ಪಗಳ ಪೂಜೆ ಆಗಿದೆ. ಇದು 1000 ಅಪ್ಪಗಳನ್ನು ಅರ್ಪಿಸುವುದನ್ನು ಒಳಗೊಂಡಿರುತ್ತದೆ ಮತ್ತು ನಂತರ ಭಕ್ತರು ಇವೆಲ್ಲವನ್ನು ಮನೆಗೆ ತೆಗೆದುಕೊಂಡು ಹೋಗುತ್ತಾರೆ. ನಡೆಯುವ ಮತ್ತೊಂದು ವಿಶೇಷ ಪೂಜೆ ಎಂದರೆ ಮೂಡಪ್ಪ ಸೇವೆ. ಇದರಲ್ಲಿ ಮಹಾಗಣಪತಿ ಪ್ರತಿಮೆಯನ್ನು ಅಪ್ಪದಿಂದ ಮುಚ್ಚಲಾಗುತ್ತದೆ. ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಎಲ್ಲಾ ಪ್ರಮುಖ ಹಬ್ಬಗಳಲ್ಲಿ ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತದೆ. ಅಂಚನೆ ಇನಿತು ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪೂರರಿಲ್ಲ. ಬಾಯ್ ಬಾಯ್.